ನಮಸ್ಕಾರ ಸ್ನೇಹಿತರೆ. ಕುಂದಾಪುರ ಬರೀ ಕರ್ನಾಟಕದಲ್ಲಿ ಅಲ್ಲ, ಬರೀ ಭಾರತದಲ್ಲಿ ಅಲ್ಲ, ಅನೇಕ ಕಾರಣಗಳಿಂದ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದೆ. ಬನ್ನಿ ಸ್ನೇಹಿತರೆ, ಕುಂದಾಪುರ ಯಾಕೆ ಪ್ರಸಿದ್ಧಿಯಾಗಿದೆ, ಯಾವ ಕಾರಣಕ್ಕೆ ಹೆಸರುವಾಸಿಯಾಗಿದೆ, ಯಾರೆಲ್ಲ ಮಹಾನ್ ವ್ಯಕ್ತಿಗಳು ಈ ಊರಿನ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ, ಯಾವೆಲ್ಲ ತಿಂಡಿ ತಿನಿಸುಗಳು ವಿಶ್ವಾದ್ಯಂತ ಹೆಸರನ್ನು ಪಡೆದಿವೆ, ಯಾವೆಲ್ಲ ಪ್ರವಾಸಿ ಸ್ಥಳಗಳು ಇಡೀ ವಿಶ್ವವನ್ನೇ ಕುಂದಾಪುರಕ್ಕೆ ಆಕರ್ಷಿಸುತ್ತಿವೆ, ಈ ಎಲ್ಲ ಸಮಗ್ರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹೀಗೆ ಕರ್ನಾಟಕದ ಹಲವಾರು ಊರುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಚಾನಲ್ ನಿಮಗೆ ಕೊಡ್ತಾ ಇದೆ ಸ್ನೇಹಿತರೆ. ಕುಂದಾಪುರ ಇದು ಜಿಲ್ಲಾ ಕೇಂದ್ರವಾದ ಉಡುಪಿಯಿಂದ ಕೇವಲ 36 ಕಿಲೋಮೀಟರ್ ದೂರದಲ್ಲಿರುವ ಪ್ರಮುಖ ತಾಲೂಕು ಪಟ್ಟಣವಾಗಿದೆ. ಹಾಗೆಯೇ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಪಟ್ಟಣಗಳಲ್ಲಿ ಒಂದಾಗಿದೆ. ಪಶ್ಚಿಮ ದಿಕ್ಕಿನಲ್ಲಿರುವ ಸಮುದ್ರ ತೀರವು ಕುಂದಾಪುರ ತಾಲೂಕಿನ ಪ್ರಮುಖ ಆಕರ್ಷಣೆಯಲ್ಲಿ ಒಂದಾಗಿದೆ. ಈ ತಾಲೂಕಿನ ಗಂಗೊಳ್ಳಿಯಲ್ಲಿರುವ ಸೇತುವೆಯು ಉಡುಪಿ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡದು ಎಂಬ ಖ್ಯಾತಿಯನ್ನು ಪಡೆದಿದೆ. ಬುಡುಗುತಿಟ್ಟು ಯಕ್ಷಗಾನ ಕಲೆಯನ್ನು ಬೆಳೆಸುವುದರಲ್ಲಿ ಕುಂದಾಪುರದ ಪಾತ್ರ ಪ್ರಮುಖವಾಗಿದೆ. ಕುಂದಾಪುರದ ಮತ್ತೊಂದು ವಿಶೇಷ ಏನೆಂದರೆ ಇದೊಂದು ಪರ್ಯಾಯ ದ್ವೀಪದ ರೂಪದಲ್ಲಿದೆ. ಉತ್ತರ, ಪಶ್ಚಿಮ ಹಾಗೂ ಪೂರ್ವ ದಿಕ್ಕಿನಲ್ಲಿ ನೀರಿದೆ. ಅಂದರೆ ಸಮುದ್ರ, ಗಂಗೊಳ್ಳಿ ಹೊಳೆ, ಹಾಲಾಡಿ ಹೊಳೆ ಹಾಗೂ ಕೋಣಿ ಹಿನ್ನೀರಿನ ಪ್ರದೇಶ ಈ ಪಟ್ಟಣವನ್ನ ಆವರಿಸಿದೆ ಮತ್ತು ದಕ್ಷಿಣದಲ್ಲಿ ಮಾತ್ರ ನೆಲವಿರುವ ಪ್ರದೇಶವಾಗಿದೆ. ಕುಂದಾಪುರ ಊರಿನ ಹೆಸರು ಪಂಚಗಂಗಾವಳಿ ತೀರದಲ್ಲಿ ಕುಂದವರ್ಮನೆಂಬ ರಾಜನು ಕಟ್ಟಿಸಿದ ಕುಂದೇಶ್ವರ ದೇವಸ್ಥಾನದಿಂದ ಬಂದಿದೆ ಎಂಬ ಪ್ರತೀತಿ ಇದೆ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಬಲಿಷ್ಠರಾದ ಕೆಳದಿಯ ರಾಜರು ಬಸರೂರನ್ನ ತಮ್ಮ ಪ್ರಮುಖ ಬಂದರನ್ನಾಗಿ ಪೋರ್ಚುಗೀಸರು 16ನೇ ಶತಮಾನದಲ್ಲಿ ಕುಂದಾಪುರದ ಸುತ್ತಲೂ ಬಂದು ನೆಲೆಸಿದರು. ಕಾಲಕ್ರಮೇಣ ಬಸರೂರು ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡು ಕುಂದಾಪುರ ಅಭಿವೃದ್ಧಿ ಹೊಂದಿತು ಸ್ನೇಹಿತರೆ. ಕುಂದಾಪುರದ ಸುತ್ತಮುತ್ತ ಯಥೇಚ್ಛವಾಗಿ ಬೆಳೆಯುವ ಮಲ್ಲಿಗೆ ಅಂದರೆ ಕುಂದ ಹೂವಿನಿಂದಾಗಿ ಈ ಊರಿಗೆ ಕುಂದಾಪುರ ಎಂದು ಹೆಸರು ಬರಲು ಕಾರಣವಾಯಿತು ಎಂದು ಇನ್ನೊಂದು ಇತಿಹಾಸ ಸಾರುತ್ತದೆ. ಕುಂದಾಪುರದ ಕನ್ನಡ ಇಡೀ ಕರ್ನಾಟಕದಲ್ಲೇ ವಿಚ್ಛಿನ್ನವಾಗಿದೆ ಹಾಗೂ ತುಂಬ ಸುಂದರವಾದಂತಹ ಭಾಷೆಯಾಗಿದೆ. ಇದೇ ಕಾರಣಕ್ಕೆ ಕುಂದಾಪುರ ಕೂಡ ಹೆಸರುವಾಸಿಯಾಗಿದೆ. ಕುಂದಾಪುರ ಹಲವಾರು ಶ್ರೇಷ್ಠ ವ್ಯಕ್ತಿಗಳಿಗೆ ಜನ್ಮ ನೀಡಿದ ತವರೂರಾಗಿದೆ. ಹಲವಾರು ಕ್ಷೇತ್ರಗಳಲ್ಲಿ ಅಂದರೆ ಚಿತ್ರರಂಗ ಆಗಿರಬಹುದು, ಕ್ರೀಡೆ ಆಗಿರಬಹುದು ಅಥವಾ ಸಾಹಿತ್ಯ ಆಗಿರಬಹುದು, ಎಲ್ಲ ರೀತಿಯ ವ್ಯಕ್ತಿಗಳಿಗೆ ಇದು ತವರೂರು ಸ್ನೇಹಿತರೆ. ಅವರಲ್ಲಿ ಮುಖ್ಯವಾಗಿ ಪ್ರಕಾಶ್ ಪಡುಕೋಣೆ, ಪ್ರಸಿದ್ಧ ಬ್ಯಾಡ್ಮಿಂಟನ್ ಆಟಗಾರ, ಗುರುದತ್ ಹಿಂದಿ ಚಲನಚಿತ್ರ ನಟ, ನಿರ್ದೇಶಕ, ಕಾಶಿನಾಥ್ ಕನ್ನಡ ಚಲನಚಿತ್ರದ ನಟ, ನಿರ್ದೇಶಕ, ಮೂಗೇರಿ ಗೋಪಾಲಕೃಷ್ಣ ಅಡಿಗ, ಉಪೇಂದ್ರ ಕನ್ನಡ ಚಲನಚಿತ್ರರಂಗದ ನಟ, ನಿರ್ದೇಶಕ, ಕೋಟ ಶಿವರಾಮ ಕಾರಂತ್ ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ಕೋಕಿಲ್ ಮೋಹನ್ ದಕ್ಷಿಣ ಭಾರತದ ಚಲನಚಿತ್ರ ಪ್ರಸಿದ್ಧ ನಟ, ಯೋಗರಾಜ್ ಭಟ್ ಚಲನಚಿತ್ರ ನಿರ್ದೇಶಕ, ಹನಿಗವಿ ದುಂಡಿರಾಜ್, ದೀಪಿಕಾ ಪಡುಕೋಣೆ ಹಿಂದಿ ಚಲನಚಿತ್ರರಂಗದ ನಟಿ,
ರಿಶಾಂಕ್ ದೇವಾಡಿಗ ಖ್ಯಾತ ಕಬಡ್ಡಿ ಪಟು, ರವಿ ಬಸ್ರೂರ್ ಪ್ರಸಿದ್ಧ ಸಂಗೀತ ನಿರ್ದೇಶಕ, ರಿಷಬ್ ಶೆಟ್ಟಿ ಚಲನಚಿತ್ರ ನಿರ್ದೇಶಕ, ಹೀಗೆ ಅನೇಕ ಮುಂತಾದ ವ್ಯಕ್ತಿಗಳು ಕುಂದಾಪುರಕ್ಕೆ ಅತಿ ದೊಡ್ಡ ಹೆಸರನ್ನು ತಂದಿದ್ದಾರೆ. ಕುಂದಾಪುರಕ್ಕೆ ರಸ್ತೆಯ ಸೌಕರ್ಯ ಕೂಡ ತುಂಬಾನೇ ಚೆನ್ನಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದ್ದು ಇತ್ತ ಮಂಗಳೂರು ಅತ್ತ ಉಡುಪಿಯನ್ನು ಸಂಪರ್ಕಿಸುತ್ತದೆ. ಜೊತೆಗೆ ಕರ್ನಾಟಕದ ಇತರ ನಗರಗಳಾದಂತಹ ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು ಹೀಗೆ ಅನೇಕ ಪ್ರಮುಖ ನಗರಗಳಿಗೆ ಸೌಕರ್ಯ ಕೂಡ ಇದೆ ಸ್ನೇಹಿತರೆ. ಕುಂದಾಪುರದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ರೈಲ್ವೆ ನಿಲ್ದಾಣವೂ ಉಂಟು. ಇಲ್ಲಿಂದ ನೀವು ಮುಂಬೈ, ಮಂಗಳೂರು, ಕೊಚ್ಚಿ ಮೊದಲಾದ ಊರುಗಳಿಗೆ ಸಂಪರ್ಕ ಇದೆ. ಕುಂದಾಪುರ ಸುತ್ತಮುತ್ತ ಹಲವಾರು ಪ್ರವಾಸಿ ಸ್ಥಳಗಳಿವೆ. ಅವುಗಳಲ್ಲಿ ಮುಖ್ಯವಾಗಿ ಮರವಂತೆ, ಬೈಂದೂರು, ಸೋಮೇಶ್ವರ ಕಡಲ ತೀರ, ಕೋಸಳ್ಳಿ ಜಲಪಾತ, ತ್ರಾಸಿ, ಮೆಕ್ಕೆಕಟ್ಟು, ಹಾಲಾಡಿ, ಒತ್ತಿನಾಣೆ, ಆನೆಗುಡ್ಡೆ ಕುಂಬಾಶಿ, ಕೋಟೇಶ್ವರ, ಕಮಲಶಿಲೆ, ಸಾಲಿಗ್ರಾಮ, ಹಟ್ಟಿಯಂಗಡಿ ಹಾಗೂ ಮುಂತಾದ ಪ್ರಸಿದ್ಧ ಪ್ರವಾಸಿ ಸ್ಥಳಗಳಿವೆ ಸ್ನೇಹಿತರೆ.